ಇಡೀ ನವದುರ್ಗೆಯ ಕಲ್ಪನೆ. ಇದೆರಡು ಕೂಡ ಬಹಳ ಅರ್ಥಪೂರ್ಣವಾಗಿರುವ ಹೊಂದಾಣಿಕೆಗೆ ಕಾರಣ ಆಗ್ತದೆ. ಏಕೆಂದರೆ ಕುದ್ರೋಳಿ ದೇವಸ್ಥಾನದಲ್ಲಿ ನೀವು ನವರಾತ್ರಿ ಉತ್ಸವದ ಸಂದರ್ಭಕ್ಕೆ ಹೋದರೆ 9 ದೇವಿಯರ ಸ್ವರೂಪಗಳನ್ನು ಅಲ್ಲಿ ಚಿತ್ರಿಸಿರುತ್ತಾರೆ, ಮೂರ್ತಿಯ ಮುಖೇನ ಪ್ರತಿಷ್ಠಾಪಿಸಿಕೊಂಡಿರ್ತಾರೆ. ಇದರಲ್ಲಿ ಮೊದಲನೆಯವಳು ಶೈಲಪುತ್ರಿ, ಅಂದರೆ ಒಂದು ಹೆಣ್ಣು ಮಗಳು ಜನಿಸಿದ್ದು, ಪುತ್ರಿ ಅಂತ ಹೇಳಿದರೆ ಮಗಳು ಅಂತ ಅರ್ಥ, ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಕಾಣುವಂಥವಳು. ಒಂದು ಹೆಣ್ಣು ಮಗಳು ಜನಿಸಿದ್ಲು, ಸ್ತ್ರೀ ಜನ್ಮದ ಉದಯ. ಎರಡನೆಯವಳು ಬ್ರಹ್ಮಚಾರಿಣಿ. ಬ್ರಹ್ಮತ್ವವನ್ನು ಚಾರಣ ಮಾಡುವವಳು, ಅಂದರೆ ಧರಿಸುವವಳು, ಆಚರಿಸುವವಳು, ಕಲಿಯುವವಳು. ಹಾಗಾಗಿ ಆ ಹೆಣ್ಣಿನ ವಿದ್ಯಾಭ್ಯಾಸದ ಶೈಕ್ಷಣಿಕ ಅವಧಿಯನ್ನು ಬ್ರಹ್ಮಚಾರಿಣಿಯ ಸ್ವರೂಪದಲ್ಲಿ ಹೇಳ್ತಾರೆ. ಮೂರನೆಯದ್ದು ಚಂದ್ರಗಂಟ ಎನ್ನುವ ದೇವಿಯ ಹಣೆಯಲ್ಲಿ ಒಂದು ಚಂದ್ರನ ಗುರುತಿದೆ ಕಿರೀಟದಲ್ಲಿ. ಈ ಚಂದ್ರ ಮತ್ತು ಹೆಣ್ಣಿನ ಪ್ರಾಪ್ತ ವಯಸ್ಸಿಗೆ ಬಹಳ ಸಂಬಂಧ ಇದ್ದಂತೆ. ಆಕೆ ತಾಯ್ತನವನ್ನು ಪಡೆಯುವಂತಹ ವಯಸ್ಕಳಾದಳು ಎನ್ನುವುದಕ್ಕೆ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ದ್ಯೋತಕವಾಗಿ ಆ ಚಂದ್ರವನ್ನು ಸಂಕೇತಿಸಿದ್ದಾರೆ. ಇನ್ನು ನಾಲ್ಕನೆಯವಳು ಕೂಷ್ಮಾಂಡಿ ದೇವಿ ಒಂದು ಕೊಡವನ್ನು ಹಿಡ್ಕೊಂಡು ನಿಂತಿರ್ತಾಳೆ. ಆ ಕೊಡ, ಈ ಕೂಷ್ಮಾಂಡ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಅರ್ಥ ಅಂತ. ಹಾಗಾಗಿ ಕುಂಬಳಕಾಯಿ ಎನ್ನುವಂಥದ್ದು ಸ್ತ್ರೀ ಗರ್ಭದ ಸಂಕೇತ. ಆಕೆ ಗರ್ಭ ಧರಿಸುವಂತಹ ಸಾಮರ್ಥ್ಯ ಪಡೆದಳು ಎನ್ನುವುದಕ್ಕೆ ಅದು ಸೂಚನೆ. ನಂತರ ಐದನೆಯವಳಾಗಿ ಕಾಣುವವಳು ಸ್ಕಂದಮಾತ. ಒಂದು ಮಗುವಿನ ಜೊತೆ ಇರ್ತಾಳೆ, ಗರ್ಭ ಧರಿಸಿ ತಾಯ್ತನವನ್ನು ಪಡೆದ ಸಂತೋಷ. ನಂತರ ವಿಶೇಷವಾಗಿ ಇಡೀ ಸಂಸಾರವನ್ನು, ಮಕ್ಕಳನ್ನು ನಿಭಾಯಿಸಲು ಬೇಕಿರುವಂತಹ ಶಕ್ತಿಯನ್ನು ಪಡೆದಿರ್ತಾಳೆ. ಅವಳು ಕಾತ್ಯಾಯಿನಿ, ಶಕ್ತಿ ದೇವತೆ, ಅಧಿದೇವತೆಯಾಗಿರುವಳು. ಇನ್ನೂ ಒಂದು ವಿಶೇಷ ನೋಡಿ, ಆ ನಂತರ ಯಾವಾಗ ಬದುಕು ಎಂಬುದು ಕೈ ತಪ್ಪಿ ಹೋಗ್ತದೆ, ನಿಭಾವಣೆ ಎಂಬುದು ಕಷ್ಟಕರ, ಕ್ಲಿಷ್ಟಕರ ಅಂತ ಅನಿಸ್ತದೆ, ಜೀವನದ ಪಥ ಸಂಕೀರ್ಣಗೊಳ್ತದೆ, ಆಗ ತನ್ನ ಬದುಕನ್ನ ತಾಮಸತ್ವವನ್ನು ಪ್ರತಿನಿಧೀಕರಣಗೊಳಿಸುವುದಕ್ಕೋಸ್ಕರ ಆಕೆ ಕಾಲರಾತ್ರಿ ಅಂತ ಕರೆಸಿಕೊಂಡು ಕಾಳ ಅಂದರೆ ಕಪ್ಪು ಬಣ್ಣದ ಶೋಭೆಯಲ್ಲಿ ಕಾಣ್ತಾಳೆ, ಕಾಲರಾತ್ರಿ ಮಹಾಕಾಳಿಯಾಗಿ. ನಂತರ ಆ ತಾಮಸತ್ವವನ್ನೆಲ್ಲ ಕಳೆದು ರಾಜಸತ್ವದಿಂದ ಮತ್ತೆ ಕೆಳಗೆ ಇಳಿದು ಸಾತ್ವಿಕತೆಯ ಶ್ರೇಷ್ಠ ಘೋರ ವರ್ಣವನ್ನು, ಅಂದರೆ ಬಿಳಿಯ ವರ್ಣವನ್ನು ಪಡೆದು ಮಹಾಗೌರಿ ಅಂತ ಕರೆಸಿಕೊಳ್ತಾಳೆ. ಕೊನೆಯವಳು ವಿಶೇಷವಾಗಿ ಈ 8 ಅವತಾರಗಳ ಎಲ್ಲ ಸಿದ್ಧಿ ಪ್ರಸಿದ್ಧಿಗಳನ್ನು ತನ್ನ ಒಳಗೆ ಸೇರಿಸಿ ಜಗತ್ತಿನ ಕಾರ್ಯಕಾರಣ ಸಂಬಂಧದ ದ್ಯೋತಕದ ಸೇತುವೆಯಾಗಿ ನಿಂತಿರುವವಳು ಸಿದ್ಧಿದಾತ್ರಿ. ಆಕೆ ಸಿದ್ಧಿಯ ಬಹಳ ಸುಂದರವಾದಂತಹ ರೂಪ. ಇಂತಹ ನವದುರ್ಗೆ ಒಂದು ಹೆಣ್ಣಿನ ಜೀವನದ ಹೇಗೆ ಸುಂದರವಾದಂತಹ ರೂಪಕವಾಗಿ, ಸುಂದರವಾಗಿರುವಂತಹ ಸಾಕ್ಷ್ಯಚಿತ್ರವಾಗಿ ಕಾಣ್ತಾಳೆ ಎಂಬುದನ್ನು ನಾವು ಗಮನಿಸಬೇಕು. ಅಂತಹ ಸಾಕ್ಷಿ ಪ್ರಜ್ಞೆಗೆ ಬಹಳ ದೊಡ್ಡ ಶಕ್ತಿ ತುಂಬಿರುವಂಥದ್ದು ದೇವಿ ಸ್ತುತಿ. ಅದು ರಂಜನಿ ಎನ್ನುವಂತಹ ಗೀತೆ ಮೂಲಕ, ಶಾಸ್ತ್ರಬದ್ಧವಾಗಿರುವಂತಹ ರಂಜನಿ ಗೀತೆ ಇದು ಇಡೀ ಭಾರತೀಯತ್ವಕ್ಕೆ ಕೊಡುವಂತಹ ಚೈತನ್ಯ ಎನ್ನುವಂತಹ ವರ್ಣನೆ. ಅದಕ್ಕಾಗಿ ರಂಜನಿ ಎನ್ನುವ ಸ್ತುತಿಯ ಮೂಲಕ ರಂಜನಾಮಯವಾಗಿರುವಂತಹ ಗೀತೆಗೆ ಇದೀಗ ಅಡಿ ಇಡಲಿದ್ದಾರೆ ನಮ್ಮ ಬಳಗ.